ಕಲಾಚಿತ್ರ ಹೊಡಿಸಿದಂತಹ SDM ವಿರುದ್ಧ ಆಡುವಂತಹ ತಂಡ ಇದೀಗ ನಿಮ್ಮ ಮುಂದೆ ಬರ್ತಾ ಇದೆ. ಯುವಕರ ಸಮಾಗಮ ಮಂಗಳೂರಿನ ವಿಖ್ಯಾತ ಕಾಲೇಜ್ ಪ್ರಥಮ ಸ್ಪರ್ಧೆಯಲ್ಲಿ ಸೋಲಿನ ಹೊತ್ತು ಕೂಡ ಮುನ್ನ ಅವರ ವೇಗವರಿತವಾದ ದಾಳಿಗೆ ನಾವೆಲ್ಲ ಮನಸೋತೋಗಿದೆ. ಆ ಆಟಗಾರನ ತಂಡ ಇದೀಗ ಬರ್ತಾ ಇದೆ. ವಿಕಾಸ್ ಕಾಲೇಜ್ ಮಂಗಳೂರು. ಅಂತಿಮ ಲೀಗ್ ಪಂದ್ಯ ಆರಂಭವಾಗಿದೆ. ವಿಕಾಸ್ ವಿರುದ್ಧ SDM. ನಮ್ಮೂರ ಮತ್ತೂರ ಪ್ರತಿಭೆ ಕಬಡ್ಡಿ ಆಗಿರಲಿ, ವಾಲಿಬಾಲ್ ಆಗಿರಲಿ, ಕ್ರಿಕೆಟ್ ಆಗಿರಲಿ, ದೀಕ್ಷಿತ್ ಸರ್ವಾಂಗೀಣ ಆಟಗಾರ. ಇದೀಗ ದೀಕ್ಷಿತ ಪ್ರಥಮ ದಾಳಿಯಲ್ಲಿ ಅಂಕ ಗಳಿಸ್ತಾ ಇದ್ದಾರೆ. ಮೂಲಕ 1-1 ಸಮಬಲದಲ್ಲಿ ಶ್ರವಣ ಕಣ್ಣಿಗೆ ಕೈ. ಅತ್ಯಂತ ಉತ್ತಮ ದಾಳಿ ಪರಿಣಾಮ 1 ಅಂಕ. ಕಳೆದ ಸ್ಪರ್ಧೆಯಲ್ಲಿ ಅದ್ಭುತವಾದಂತಹ ದಾಳಿಯನ್ನ ಮಾಡಿ SDMಗೆ ವಿಜಯದ ಮಾಲೆಯನ್ನ ಹಾಕಿದಂತಹ ಮಿಥಿನ್ ಆಕಾಶ್ ಎಂಬ ಅನುಭವಸ್ಥ ಆಟಗಾರನಿಂದ ಈ ರೀತಿಯ ಪ್ರಯತ್ನ 2 ಬಾರಿ ವಿಫಲರಾಗ್ತಾ ಇದ್ದಾರೆ. 2-2 ಸಂಬಲದಲ್ಲಿ ಮುನ್ನ ಒಂದು ಅದ್ಭುತ ಶೈಲಿ. ಮುನ್ನ 3-2 ಸಚಿನ್ ಪ್ರತಾಪ. ಈ ಪಂದ್ಯದ ಬಳಿಕ ಮೊದಲ ಪ್ಲೇ ಆಫ್ ಸೆಮಿಫೈನಲ್ ಆಗಲಿದೆ. ಆಳ್ವಾಸ್ 1 ತಂಡ ಆದ್ರೆ ಈ ಪಂದ್ಯ ಗೆದ್ದಲ್ಲಿ SDM ತಂಡ ಪ್ಲೇ ಆಫ್ ಅಲ್ಲಿ ಆಡುವಂತಹ ಅವಕಾಶ ಇದೆ. ಮುಂದಿನ ಸ್ಪರ್ಧೆ ಪ್ಲೇ ಆಫ್ ಸೆಮಿ ಎಂಬುದಾಗಿ ಈಗ ತಾನೇ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮಿಥಿನ್
2 ಅಂಕಗಳನ್ನು ನೀಡಲಾಗಿದೆ. ವಿಶ್ರಾಂತಿಯ ಕೋರಿಕೆಯಲ್ಲಿ ಎಸ್ಡಿಎಂ ಚೂರು ಜಾಗೃತಿ ಇಲ್ಲೇ ಜೀವ. ಸಚಿನ್ ಮತ್ತೆ ದಾಳಿಯಲ್ಲಿ 6-4 ವಿಕಾಸ್ ಪ್ರಾಯಶಃ ಅಲ್ಪ ಹಿನ್ನಡೆಯಲ್ಲಿದ್ರೂ ಕೂಡ ಆ ತಂಡದ ಸ್ಥಿತಿಗೆ ಕಾರಣ ಪ್ರಮುಖ 5 ಮಂದಿ ಆಟಗಾರರು ಕ್ಯಾಂಪ್ ಅಲ್ಲಿ ಇರುವುದರಿಂದ ಸ್ವಲ್ಪ ಹಿನ್ನಡೆಯಲ್ಲಿ ವಿಕಾಸನ ಪ್ರದರ್ಶನ. ಒಟ್ಟಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸುವ ತರಗತಿಯಲ್ಲಿ ತಾವುಗಳು ಬಂದಿದ್ದೀರಾ. ಇದೀಗ ಶ್ರವಣ್ 6-4. ವೀಕ್ಷಕರೇ, ಮುಂದಿನ ಶನಿವಾರ ಇದೇ ಪ್ರಕಾರ ದೊಡ್ಡ ಮಟ್ಟಿನ ಕಬಡ್ಡಿ ಮಂಗಳೂರು ಸಮೀಪದ ತಲಪಾಡಿ ಕಿನ್ಯದಲ್ಲಿ ನಡೆಯಲಿದೆ. ಶ್ರವಣ್ ಹೀರಾದಿಂದ ಬಂದಂತಹ ಶ್ರವಣ್ಣ ಮತ್ತೆ ಅಂಕ ಜೋಡಣೆ ಆಗುತ್ತಾ ಇದೆ. ಯುಟಿ ಖಾದರ್ ಟ್ರಾಫಿ, ಯುಟಿಕೆ ಟ್ರಾಫಿ ಮುಂದಿನ ಶನಿವಾರ 50,000 ಪ್ರಥಮ ನಗದು, 30,000 ದ್ವಿತೀಯ, 17,000 ತೃತೀಯ ಮತ್ತು ಚತುರ್ಥ ನಗದು ಪುರಸ್ಕಾರದೊಂದಿಗೆ ಯೂತ್ ಕಾಂಗ್ರೆಸ್ ಯುಟಿ ಖಾದರ್ ಅಭಿಮಾನಿ ಬಳಗ ಸಾದರಪಡಿಸುವಂತಹ ಕಬಡ್ಡಿ. ಬಳಿಕ ಕಾಸರಗೋಡಲ್ಲಿ ಏಪ್ರಿಲ್ ತಿಂಗಳ 24ನೇ ತಾರೀಕಿನಂದು ಕಾಸರಗೋಡಲ್ಲಿ ಬಿಟಿ ವಿಜಯನ್ ಸ್ಮಾರಕ ಕಬಡ್ಡಿ ಸ್ಪರ್ಧೆ. ಭಾರತೀಯ ಜನತಾ ಪಕ್ಷ ಕಾಸರಗೋಡು ವಲಯ ಇದರ ನೇತೃತ್ವದಲ್ಲಿ ಕಬಡ್ಡಿ ಸ್ಪರ್ಧೆ. 50,000 ಪ್ರಥಮ ನಗದು ಏಪ್ರಿಲ್ ತಿಂಗಳ 24ನೇ ತಾರೀಕಿನಂದು ಕಾಸರಗೋಡಲ್ಲಿ. ಮಿಥಿನ್ ರವರನ್ನ ಟಕಲ್ ಮಾಡಲಾಗಿದೆ. ಅತ್ಯಂತ ಪ್ರಭಾವಿತ ಆಟಗಾರನ ಟಕಲ್. ಗಣೇಶ್ ಇಡಾಲ ಅವರ ನೇತೃತ್ವದ ಸಂಘ ಬಣ ಕಹಳೆ ನ್ಯೂಸ್ ಮೂಲಕ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಮುನ್ನ ಬಂದ ವರುಣ್ ಮತ್ತೋರ್ವ ಪ್ರದೇಶದ ಆಟಗಾರ, ಕಬಡ್ಡಿಯನ್ನ ಆಡಿ ಕಬಡ್ಡಿಯಿಂದಲೇ ವೃತ್ತಿಯನ್ನ ಕಂಡುಕೊಂಡಂತಹ ಆಟಗಾರ ವರುಣ್. ಮುಂದಿನ ತಿಂಗಳ 3ನೇ ತಾರೀಕಿನಂದು ಮತ್ತೊಂದು ಕಬಡ್ಡಿಯ ಪ್ರಕಟಣೆ ಬರುತ್ತಾ ಇದೆ. ಸಂಘಂ ಫ್ರೆಂಡ್ಸ್ ಮುನಿಯಾಲೂರ್ ಇದರ ಆಶ್ರಯದಲ್ಲಿ 75 ಕಿಲೋ ವಿಭಾಗದ ಮ್ಯಾಟ್ ಅಂಕಣದ ಪುರುಷರ ಕಬಡ್ಡಿ ಪಂದ್ಯ ಮುನಿಯಾಲಲ್ಲಿ ಏಪ್ರಿಲ್ ತಿಂಗಳ 3ನೇ ತಾರೀಕಿನಂದು ಜರುಗಲಿದೆ. 21,000, 14,000, 5,000 ನಗದು ಮತ್ತು ಶಾಶ್ವತ ಫಲಕಗಳೊಂದಿಗೆ ಈ ಕಬಡ್ಡಿ ಸ್ಪರ್ಧೆ ಜರುಗಲಿದೆ. ಎಲ್ಲ ಕಬಡ್ಡಿ ಆಸ್ವಾದಕರನ್ನ ಕಾರ್ಕಳ ಮುನಿಯಾಲು ಪ್ರದೇಶಕ್ಕೆ ಸ್ವಾಗತಿಸುವಂತಹ ಸಂಗಮ್ ಫ್ರೆಂಡ್ಸ್ ಮುನಿಯಾಲು. ಆದರೆ ಈ ಬಾರಿ ಏಕಾಂಗಿ ಪ್ರಯತ್ನದ ಪರಿಣಾಮ ವಿಪರೀತ ಎದುರಾಡಿಕೊಂಡು ತಂಡಕ್ಕೆ ಅಂಕ ಶ್ರವಣ್ ಮೂಲಕ 8-10 ಅಧಿಕ ಅಂತರ ಇಲ್ಲ, ಕೇವಲ 2 ಅಂಕಗಳ ಅಂತರದಲ್ಲಿ ಬಂದಿದೆ.
ಒಂದಂಕ 11-8 ಆಕಾಶ್. ಇನ್ನೊಂದು ಅಂಕ SDM ಖಾತೆಗೆ 12. ವಿಕಾಸ್ ತಂಡ ಈ ಪಂದ್ಯವನ್ನ ಕಳಕೊಂಡ್ರೆ ಅಲ್ಲಿಗೆ ಕೂಟದಿಂದ ನಿರ್ಗಮಿಸಲಿದೆ. ಈಗ ತಾನೇ ನ್ಯೂ ಫ್ರೆಂಡ್ಸ್ ಕಡಬ ತಂಡ 2 ಸೋಲುಗಳೊಂದಿಗೆ ಕೂಟದಿಂದ ಹೊರಬಿದ್ದಿದೆ. ಮತ್ತೆ ಶ್ರವಣ್ ಅಂತಿಮ ಆಟಗಾರ. ಸಚಿನ್ ಪ್ರತಾಪ. ಹದಿನಾಲ್ಕು 9 ವೇಗದಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. 5 ಅಂಕಗಳ ಅಂತರಕ್ಕೆ ಬಂದು ನಿಂತಿವೆ SDM ಮುನ್ನಡೆಯಲ್ಲಿ. SDM ಪಾಳ್ಯದ ಆಲ್ ಔಟ್ ಆಗಿದೆ. ಒಂದು ಕಾಲದ ಅತ್ಯಂತ ಶ್ರೇಷ್ಠ ಡಿಫೆಂಡರ್ಗಳಾದಂತಹ ಪವನ್ ಮತ್ತು ಭರತ್ ಅನೇಕ ದಿನಗಳ ಬಳಿಕ ಅಂಕಣದಲ್ಲಿ ಕಾಣಬಹುದು, ಆದರೆ ಆಟಗಾರನಾಗಿ ಅಲ್ಲ. त्यांच्यानंतर आपण सुरुवात करणार आहोत या मालिकेच्या पहिल्या सेमीफायनल. एक तरफ आळवास कॉलेज आहे, इथे सचिन प्रताप बोनस अंकों के साथ लौटे हैं. ಮುನ್ನ ಕಳೆದ ಬಾರಿಯ ಆ ಒಂದು ಪ್ರದರ್ಶನವನ್ನ ಈ ಸ್ಪರ್ಧೆಯಲ್ಲಿ ಮರುಕಳಿಸಿದ್ರೆ 18-9 ಪ್ರಸ್ತುತ ಸ್ಥಿತಿ ಭಿನ್ನವಾಗುವಂತಹ ಸಾಧ್ಯತೆಗಳಿವೆ. ಇಲ್ಲಿ ಮುನ್ನ 89 ರಾತ್ರಿಯ 1 ಗಂಟೆ ಆದಷ್ಟೇ. ಸೂರ್ಯೋದಯಕ್ಕೆ ಬಹಳಷ್ಟು ಸಮಯಗಳಿವೆ. ಇನ್ನು 4 ಸ್ಪರ್ಧೆಗಳು ಬಾಕಿ ಇವೆ. ನಾಳೆ ತಪ್ಪು ಇವತ್ತು ಭಾನುವಾರ ಗ್ರಾಮ ಸೀಮಿತ ಸ್ಪರ್ಧೆ ಸಮೀಪದ ಬಾಳಿಗದಲ್ಲಿ. ಆಕಾಶ್ ಅವರ ಅತ್ಯಂತ ಥರ್ಡ್ ರೈಟ್, ಡೀಪ್ ರೈಟ್, ಥರ್ಡ್ ರೈಟ್, ಎಸ್ ಜುವೋ ಡೈರೆಕ್ಟ್. ಪಾಯಿಂಟ್ ಫಾರ್ ಟೀಮ್ ವಿಕಾಸ್ 10-90. ಮಿಥಿನ್ ಕಾಂಬಿನೇಷನ್ ಬಹಳಷ್ಟು ಸಮಸ್ಯೆಗಳು ವಿಕಾಸ್ ಪಾಳ್ಯದಲ್ಲಿ. ಮುನ್ನ ಅವರ ವೇಗ ಏನೋ ಗಿಯರ್ ಚೇಂಜ್ ಮಾಡಿದ್ದಾರೆ. ಶರೀರ ಚಿಕ್ಕದಾದ್ರೂ ಕೂಡ ಆಟ ದೊಡ್ಡದು. ಮುನ್ನ ಇದುವೇ ಸಮಸ್ಯೆ. ಬಲ ಅಲ್ಪ ಕಡಿಮೆಯಾಗಿದೆ. ಪರಿಣಾಮ 21-10, 21-10.
ವರುಣ್ ಶೆಟ್ಟಿ ಮತ್ತು ಕಡಬದ ಕಬಡ್ಡಿ ತಾರೆ ಪ್ರಸ್ತುತ ಬ್ಯಾಂಕ್ ಆಫ್ ಬರೋಡಾ ತಂಡದ ಆಟಗಾರ. ಇದೀಗ ದಾಳಿಯಲ್ಲಿ ಸಚಿನ್ ಪ್ರತಾಪ್. ಜೂನಿಯರ್ ನ್ಯಾಷನಲ್ ಆಡಿದಂತಹ ಅನೇಕ ತಾರೆಗಳು, ಯೂನಿವರ್ಸಿಟಿ ನ್ಯಾಷನಲ್ ಆಡಿದಂತಹ ಪ್ರತಿಭೆಗಳು SDM ಪಾಳ್ಯದಲ್ಲಿ. ಇಪ್ಪತ್ತೊಂದು ಹತ್ತರಲ್ಲಿ ಮತ್ತೆ ವರುಣರವರ ಕೈ ಸೆಳೆದ ಪರಿಣಾಮ ಪ್ರಾಯಶಃ ಪ್ರೀತಮ್ ಶೆಟ್ಟಿ ಆಕ್ರಮಣ ದಾಳಿಯನ್ನು ಮಾಡ್ತಾ ಇಲ್ಲ. ಅವರ ಅಪಾರ ಅಭಿಮಾನಿಗಳು ಅವರ ದಾಳಿಯ ನಿರೀಕ್ಷೆಯಲ್ಲಿದ್ದಾರೆ. ಪ್ರಥಮ ಅವಧಿ ಪ್ರಸ್ತುತ ಪಂದ್ಯ. ಮುಂದಿನ ಎಲ್ಲ ಸ್ಪರ್ಧೆಗಳು ಕೂಡ ಪ್ರಥಮ ಸುರಿಯನ್ನು ಬಿಟ್ಟು ನಾಕೌಟ್ ಆಗಲಿದೆ. ಸಚಿನ್ 23-10. ಕಬಡ್ಡಿ ಕೆಲವೊಮ್ಮೆ ಕುಸ್ತಿ. ಈ ಬಾರಿ ಸೂಪರ್ ಟೇಕಲ್ 2 ಅಂಕ ವಿಕಾಸ್ ಪಾಳ್ಯಕ್ಕೆ. ಸಚಿನ್ ಪ್ರತಾಪ್ ಅವರ ಬಂಧನ 12-23ರಲ್ಲಿ ಆಕಾಶ್ ದಾಳಿಗೆ. ಚೆಕ್ಕಲ್ ಮಾಡಲಾಗಿದೆ. ವಿಶ್ರಾಂತಿಯ ಕೋರಿಕೆಯಲ್ಲಿ SDM ಆಟಗಾರನ ಬದಲಾವಣೆಯ ಪ್ರಯತ್ನದಲ್ಲಿ 29-12. ಶಸ್ತ್ರಚಿಕಿತ್ಸೆಯ ಬಳಿಕ ಸರಿಸುಮಾರು 1 ವರ್ಷದಿಂದ ಪವನ್ ಭರತ್ ಜುಗಲ್ಬಂದಿ ನಾವು ಅಂಕಣದಲ್ಲಿ ಕಾಣ್ತಾ ಇಲ್ಲ, ಆದರೆ ಅಂಕಣದಲ್ಲಿ ಅವರನ್ನು ಕಾಣಬಹುದು. ಮತ್ತೊಮ್ಮೆ ಕಬಡ್ಡಿ ರಂಗಕ್ಕೆ ಮರಳುವಂತಹ ಪ್ರಯತ್ನದಲ್ಲಿ ಪವನ್ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಆಕಾಶ್ ಅವರು ಏನೋ ಹುಡುಕ್ತಾ ಇದ್ದಾರೆ. कहड़ी न्यूज पर सीधा प्रसारण देखने वाले तमाम दर्शकों के लिए मैं जानकारी देना चाहूंगा, आप इस कबड्डी प्रतियोगिता जो कर्नाटक से तटीय कर्नाटक की यहाँ पहला आधा समाप्त हो चुके हैं. 31-12 31-12 तटीय कर्नाटक की कड़बा तालुक की SR लेआउट मैदान पर चलने वाले इस प्रतियोगिता आप देख रहे हैं सीधा प्रसारण से कहड़ी न्यूज के जरिए. अंतिम ಗಳಿಗೆಯಲ್ಲಿ ಕೆಲವೊಂದು ತಂಡ ಕೈಕೊಟ್ಟಿದೆ, ಆದರೆ ವಿಕಾಸ್ ಎಂಬ ತಂಡದಲ್ಲಿ ಪ್ರಮುಖ 5 ಮಂದಿ ಆಟಗಾರರು ಇಲ್ಲದಿದ್ರೂ ಕೂಡ ನಾವು ಮಕ್ಕಳಾದ್ರೂ ಬಂದು ಆಡ್ತೇವೆ ಎಂಬ ಉಮೇದಿನಿಂದ ಬಂದು ಆಡಿದಾರಲ್ಲ ಇದು ತಂಡ. ಈ ರೀತಿಯಲ್ಲಿ ಕಬಡ್ಡಿಗೆ ಪ್ರೋತ್ಸಾಹ ಕೊಡಬೇಕು. ಆಕಾಶ್ ಶೆಟ್ಟಿ ಅವರ ಹ್ಯಾಟ್ಸ್ ಆಫ್. ಈ ರೀತಿಯಲ್ಲಿ ಬರಬೇಕು. ಖಂಡಿತವಾಗಿ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಭರವಸೆಯನ್ನ ಕೊಟ್ಟಿದ್ದೀರಾ, ಮಾತನ್ನ ಕೊಟ್ಟಿದ್ದೀರಾ, ಬಂದಿದ್ದೀರಾ, ಆಡಿದ್ದೀರಾ. ಗೆಲ್ಲಲಿ ಸೋಲಲಿ doesn't matter. Okay, back to the ground. So here is the second half of the match. 31-12 in favor of SDM.
ಒಂದಂಕ ಲಭ್ಯವಾಗುತ್ತಾ ಇದೆ. ಮುನ್ನ ದ್ವಿತೀಯ ಬದಿಯಲ್ಲಿ ಮುನ್ನ ಶೈಲಿ ಬದಲಾವಣೆಯನ್ನ ತರುವಂತಹ ಪ್ರಯತ್ನ. 32-14 ಸ್ಪರ್ಧೆ ಇದೆ. ಗಳಿಸಿಕೊಂಡಿದ 2 ಅಂಕ. ಮುನ್ನ ಅವರ ಚಾಲಾಕಿತನ. ರತನ್ ಜೂನಿಯರ್ ಎಸ್ಟಿಎಂ ಕಾಲೇಜಿಂದ ಬೆಳೆದಂತಹ ಮತ್ತೊಬ್ಬ ರತನ್ ಗೌಡ ಕೊಡಗು ಪ್ರಸ್ತುತ ಬ್ಯಾಂಕ್ ಆಫ್ ಬರೋಡಾ ತಂಡದ ಉದ್ಯೋಗಿ. ಈ ಸ್ಪರ್ಧಾತ್ಮಕದಲ್ಲಿ ಭಾಗವಹಿಸ್ತಾ ಇಲ್ಲ. ಇಲ್ಲಿ ಮುನ್ನ ಇಮ್ಮಡಿ ಸಂಖ್ಯೆಯಲ್ಲಿ ಎಸ್ಡಿಎಂ 30-60. ಶ್ರವಣ್ ಮತ್ತೆ ದಾಳಿಗೆ ಈ ಪಂದ್ಯ ದ್ವಿತೀಯ ಅವಧಿ ಏಕಮುಖಿಯಾಗಿಯೇ ಮುಂದುವರಿತಾ ಇದೆ. 16 ಅಂಕಗಳ ಅಂತರದಲ್ಲಿ ಎಸ್ಡಿಎಂ. ಮತ್ತೆ ರತನ್ ಮೂಲಕ ಮತ್ತೆರಡು ಈ ಬಾರಿ ಮುನ್ನ ಬೋನಸ್ ಅಂಕ ರತನ್ ಜೂನಿಯರ್ ಮೂಲಕ ಎಸ್ಡಿಎಂಗೆ. ಇಲ್ಲಿ ಮುನ್ನ ಪ್ರೀತಮ್ ರವರನ್ನ ಕೇಂದ್ರಿತಗೊಳಿಸಿ ನಡೆಸುವಂತಹ ಪ್ರತಿ ಆಕ್ರಮಣಗಳು ಆಟಗಾರನ ಬದಲಾವಣೆ. ಸಚಿನ್ ರವರಿಗೆ ವಿಶ್ರಾಂತಿ. ಅವರ ಸ್ಥಳದಲ್ಲಿ ಹೊಸ ಆಟಗಾರನ ಆಗಮನ. ಹೇಮರಾಜ್ ಅವರು ಒಳ ಬಂದಿದ್ದಾರೆ. ಅವಕಾಶ ಬದಲಿ ಆಟಗಾರ ಹೇಮರಾಜ್. ಹೇಮರಾಜ್ ಇವರಿಂದ ಅಂಕ ಗಳಿಸಲು ಸಾಧ್ಯವಾಗಿಲ್ಲ. ಟಕಲ್ ಆಗಿದ್ದಾರೆ.
ವಿಕಾಸ್ ಪಾಳ್ಯದಿಂದ ಅತಿ ಹೆಚ್ಚು ಬಾರಿ ದಾಳಿಯನ್ನ ಮಾಡಿದಂತಹ ಆಟಗಾರ ಮುನ್ನಾ. ಪ್ರಸ್ತುತ ಸ್ಪರ್ಧೆಯ ದ್ವಿತೀಯ ಅವಧಿ ನೇರ ಪ್ರಸಾರದಲ್ಲಿ ಅನೇಕ ವೀಕ್ಷಕರು ತಮ್ಮ ತಮ್ಮ ಊರಲ್ಲಿ ಇದ್ದುಕೊಂಡು ಕಾರ್ಯಕ್ರಮವನ್ನ ನೋಡ್ತಾ ಇದ್ದಾರೆ. ಅದರ ಲೇಔಟ್ ಎಂಬ ಈ ಒಂದು ಎಸ್ಆರ್ ಲೇಔಟ್ ಎಂಬ ಈ ಕ್ರೀಡಾಂಗಣ ಸಂಪೂರ್ಣವಾಗಿ ಭರ್ತಿಯಾಗಿದೆ. ವಿಶೇಷವಾಗಿ ಎಳೆಯ ಮಕ್ಕಳು ಕಬಡ್ಡಿಯನ್ನ ನೋಡ್ತಾ ಇದ್ದಾರೆ. ತಾಯಂದಿರಿದ್ದಾರೆ, ಹಿರಿಯರು ಕಿರಿಯರು ತುಂಬಿ ತುಳುಕುತ್ತಾ ಇರತಕ್ಕಂತಹ ಈ ಒಂದು ಕ್ರೀಡಾಂಗಣ. ಇದರ ನಡುವೆ ಸೂಪರ್ ಟೇಕಲ್ ಆಗುವಂತಹ ಅವಕಾಶಗಳು. ಆಲ್ ಔಟ್. ಎಸ್ಡಿಎಂ ಆಲ್ ಔಟ್ ಆಗಿದೆ. 5 ಅಂಕ. 3+2 35-21. ಅಂತರ ಕೇವಲ 11ಕ್ಕೆ ಕುಗಿರ 36-25 ಹೇಮರಾಜ ಇವಾರಿ. ಶ್ರವಣ್ ದಾಳಿಯಲ್ ಮುಂದಿನ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ಮ್ಯಾಚ್ ರೆಫರಿ ಪುಂಡಲಿಕ, ಅಂಪೈರ್ಸ್ ದಿನೇಶ್ ನೆಟ್ಟನ ಮತ್ತು ಸಂದೀಪ್, ಸ್ಕೋರರ್ ರಾಜೇಶ್, ಅಸಿಸ್ಟೆಂಟ್ ಸ್ಕೋರರ್ ರಾಜಾರಾಮ್ ಮತ್ತು ಸತೀಶ್ ಚಂದ್ರ. ಮುಂದಿನ ಸ್ಪರ್ಧೆಯ ತೀರ್ಪುಗಾರರು ಗಮನಿಸುವಂತೆ ನಡುವೆ ರತನ್ ಜೂನಿಯರ್ 36-25 36-25 ಬಂದುಲಿನ ಮತ್ತೊಂದು ಲೀಗ್ದ ಕಡೆಯ ಗೊಬ್ಬು ನಡೆದ ಪಕ್ಕ 2 ಸೆಮಿಫೈನಲ್ ಕ್ವಾರ್ಟರ್ ಪಂಪುನಂಚಿನ ಕ್ವಾಲಿಫೈರ್ ಮತ್ತೊಂದು ಫೈನಲ್ 4 ಪಂತಲು ಒರಿದು ಪುನಂಚಿನ ಈ ಕೂಟ ಯುವ ಸೇನೆ ಫ್ರೆಂಡ್ಸ್ ಕ್ಲಬ್ ಮಿತ್ರ ಮತಾಲಿಗಳಿಂದ ಪುನಂಚಿನ ವರುಣ್. ಅದ್ಭುತ. waiting for the decision of umpire. I think yes, 3 points. 3 ಅಂಕಗಳನ್ನು ನೀಡಲಾಗಿದೆ. 36-29. ಆಟಗಾರರ ಬದಲಾವಣೆ, ಪ್ರಮುಖ ದಾಳಿಗಾರರ ಆಗಮನ ಮಿಥಿನ್ ಮತ್ತು ಸಚಿನ್. ಇದೊಂದು ಶಾಕ್ ಟ್ರೀಟ್ಮೆಂಟ್ ಆಗಿದೆ ವಿಕಾಸ್ ಪಾಳ್ಯದಲ್ಲಿ. 36-29. Ujjali SDM leading by 7 points. Now Mithin. ಇದು ಅಷ್ಟು ಸುಲಭದ ತುಂತಲ್ಲ ಮಿಥಿನ್. ನೋಡಬೇಕಾಗಿ 3 ಅಂಕ. 3 ಅಂಕವನ್ನ ನೀಡಲಾಗಿದೆ.
toss. That's the decision. Yes, Sachin Pratap. 39-31. ಎಸ್ ಮುನ್ನ ಮತ್ತೊಮ್ಮೆ 41-31 ಅಂತಿಮ ಗಳಿಗೆಯಲ್ಲಿ ಒಂದಷ್ಟು ಬೆಳವಣಿಗೆಯನ್ನ ಕಂಡಂತಹ ಸ್ಪರ್ಧೆ 41-31 ಪ್ರಸ್ತುತ 10 ಅಂಕಗಳ ಅಂತರ ಸ್ಥಿರವಾಗಿದೆ. ಮುನ್ನ ಅಂತಿಮ 3 ನಿಮಿಷಗಳಲ್ಲಿ ಸ್ಪರ್ಧೆ. ಈ ಪಂದ್ಯದ ಬಳಿಕ ಒಂದು 10 ನಿಮಿಷಗಳ ವಿಶ್ರಾಂತಿ ಇರುವುದು. ಆ ಬಳಿಕ ಪ್ರಥಮ ಪ್ಲೇ ಆಫ್ ಸೆಮಿಫೈನಲ್ ಆಲ್ ಔಟ್ ಆಗಿದೆ. 46-31 15 ಅಂಕಗಳ ಅಂತರವಾಗಿದೆ. ಮುನ್ನ ನಿಧಾನಗತಿಯಲ್ಲಿ ಬಹಳಷ್ಟು ಸಮಯ ಮೀರಿದ ಸಂದರ್ಭದಲ್ಲಿ 15 ಅಂಕಗಳನ್ನ ಕ್ರಮಿಸಬೇಕಿದ್ರೆ ಬಹಳಷ್ಟು ಮಿರಕಲ್ ಅದ್ಭುತಗಳು ನಡಿಬೇಕಾಗಿದೆ. ಅಂತಿಮ 2 ನಿಮಿಷಗಳು ಕೂಟದಲ್ಲಿ ಈ ಪಂದ್ಯದ ಗೆಲುವು SDM ತಂಡ ಆದಲ್ಲಿ ಥರ್ಡ್ ರೈಟ್ ಅಂತಿಮವಾಗಿ ಥರ್ಡ್ ರೈಟ್ ಮುಂದಿನ ಸುತ್ತಿಗೆ ತೇರ್ಗಡೆ ಆಗುವಂತಹ ತಂಡಗಳು ಸೆಮಿಫೈನಲ್ ಆಳ್ವಾಸ್ SDM JK ಅಕಾಡೆಮಿ ವಿರುದ್ಧ SES ಫ್ರೆಂಡ್ಸ್ ಕ್ಲಬ್ ಕಡಬ ನಡುವೆ ಸ್ಪರ್ಧೆ. ಈ ರೀತಿಯಾಗಿ ಸ್ಪರ್ಧೆಗಳು ಮುಂದುವರೆಯಲಿದೆ. ವೀಕ್ಷಕರ 4 ತಂಡಗಳ ಮುಂದಿನ ಹಂತಕ್ಕೆ ತೆರಗಡವಾಗಲಿದೆ. ಅಲ್ಲಿ ಅಗ್ರ ಪಂಕ್ತಿಯಲ್ಲಿ ಇರತಕ್ಕಂಥ 2 ತಂಡಗಳ ನಡುವೆ ಪ್ಲೇ ಆಫ್ ಸೆಮಿ. ಗೆದ್ದ ತಂಡ ಫೈನಲ್ಗೆ, ಸೋತ ತಂಡ ಅಲ್ಲಿ ಇರುತ್ತದೆ. 2 ಕಡೆಗಳಿಂದ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡ ತಂಡಗಳ ನಡುವೆ ಒಂದು ಸ್ಪರ್ಧೆ ಎಲಿಮಿನೇಟರ್. ಅಲ್ಲಿ ಗೆದ್ದ ತಂಡ ಪ್ರಥಮ ಸ್ಪರ್ಧೆ ಸೋತ ತಂಡದ ವಿರುದ್ಧ ಇನ್ನೊಂದು ಸೆಮಿಫೈನಲ್ ಅಲ್ಲಿ ಭಾಗವಹಿಸಲಿದೆ. ಆ ಬಳಿಕ ಫೈನಲ್ ಹಣಾಹಣಿ, ತರುವಾಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಈಗ ಸಮಯ 1:25 ಅಂತಿಮ ನಿಮಿಷ 47-32. सेकेंडों के जरिए ये खेल संपन्न होगा. इसके बाद 10 मिनट का विश्राम. उसके बाद होगा पहला प्ले ऑफ सेमीफाइनल. पहला प्ले ऑफ पर SGM आलवास के सामने हो सकता है ये मुकाबला. इसके बाद JK का सरेगुड़ के सामने SES फ्रेंड्स क्लब कड़बा के बीच में खेल. इस प्रकार बोनस अंक हार का अंतर केवल कम कर सकते सिवा कुछ और इस नतीजे बदलाने में कुछ काम नहीं होगा. 47-34 47-34. ಇನ್ನು ಉಳಿದ ಸ್ಪರ್ಧೆಗಳೆಲ್ಲ ಅತ್ಯಂತ ಉತ್ಕೃಷ್ಟ ಸ್ಪರ್ಧೆಗಳಾಗಲಿದೆ. ಇಲ್ಲಿಗೆ ಲೀಗಿನ ಎಲ್ಲ ಸ್ಪರ್ಧೆಗಳು ಪೂರ್ಣವಾಗಿದೆ. 47-34 13 ಅಂಕಗಳ ಅಂತರದೊಂದಿಗೆ ಗೆಲುವನ್ನು ದಾಖಲಿಸಿ SGM ತಂಡ ಬಣದ ಅಗ್ರಸ್ಥಾನಿಯಾಗಲಿದೆ. ಇನ್ನು ಮುಂದೆ 10 ನಿಮಿಷಗಳ ವಿಶ್ರಾಂತಿಯ ತರುವಾಯ ಪ್ರಥಮ ಪ್ಲೇ ಆಫ್ ಸೆಮಿ ತಂಡ ಆಳ್ವಾಸ್ ವಿರುದ್ಧ SGM. We will take a short break and meet again after 10 minutes.